సోల్మేలు నమ్మ కుడ్ల ತುಳು ವಾರ್ತೆలు ಮುಖ್ಯಾಂಶಗಳು. ಕೊರೋನಾ ಸೀಕ್ ಹೆಚ್ಚೊಂದು ನಡೆದವರ ರಾಜ್ಯಡು ರಾತ್ರಿ ಕರ್ಫ್ಯೂ ಕಟ್ಟುನಿಟ್ಟಿನ ಜಾರಿ. ಕುಡ್ಲ ನಗರಡು ತಿರುಗಾಟ ನಡಪಾದಿತು ಒಂದು ಪುನಃ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬೊಕ್ಕ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಕೊರೋನಾ ಕಾರಣ ಶಾಲೆ ಕಾಲೇಜು ನಡಪವನಿಗೆ ಸರ್ಕಾರ ತಡೆಪು ಪಾಡಲ ಆದೇಶ ಮೀರಿದ ಕೆಲವು ಸಂಸ್ಥೆಗಳು. ದೇರ್ಲಕಟ್ಟೆ ಬೊಕ್ಕ ಸುರತ್ಕಲ್ ಮುಕ್ಕದ ರೆಡ್ ಕಾಲೇಜ್ ನನಲ ನಡತೊಂದಿಪ್ಪನ ಕಾಲೇಜ್. ಕೂಡ್ಲದ ಶ್ರೀ ಕರ್ಣಿಕ ಹನುಮಂತ ದೇವಸ್ಥಾನಡು ಶ್ರೀರಾಮನವಮಿ ಉಚ್ಚಯ ಪಲ್ಲೆಂಕಿ ಬಲಿ ತೇರ್ದ ಮಿನದನ. ಉರ್ವ ಚಿಲಿಮದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಕದ್ರಿ ನವನಿತ ಶೆಟ್ಟಿ ಬರಿನ ಸಾಯಿನಾಥ ಶಿರಡಿ ಬಾಬಾ ಕನ್ನಡ ನಾಟಕ ಬುಕ್ದ ಬಿಡುಗಡೆ. ವಾರ್ತೆದ ವಿವರ. ಕೊರೋನಾ ಸೀಕ್ ಹೆಚ್ಚೊಂದು ನಡೆದವರ ರಾಜ್ಯಡು ರಾತ್ರಿ ಕರ್ಫ್ಯೂನು ಕಟ್ಟುನಿಟ್ಟಿಡು ಜಾರಿ ಮಲ್ತದು ತೂವೊಂದು ಲೇರು. ಅಂಚಾದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ, ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ನಗರ ತಿರುಗಾಟ ಮಲ್ತದು ರಾತ್ರಿ ಕರ್ಫ್ಯೂ ಸರಿಯಾದ ನಡಪುನಂಚ ತೂವೊಂದು ಲೇರು. ಲೋಕಡು ಕೊರೋನಾ ರಡ್ಡನೇ ಸೆರೆ ಹೆಚ್ಚಾಯಿನಿಡ್ದಾವರ ರಾಜ್ಯಡು ಕಟ್ಟುನಿಟ್ಟಿದ ರಾತ್ರಿ ಕರ್ಫ್ಯೂ ಜಾರಿಯಾದುಂಡು. ಅಂಚಾದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬೊಕ್ಕ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬುಧವಾರ ರಾತ್ರಿ ನಗರಡು ತಿರುಗಾಟ ನಡಪಾದ ಕಾನೂನು ಮೀರಿನ ಸಾರ್ವಜನಿಕರಿಗೂ ಬೆಚ್ಚ ಮುಟ್ಟಾದರು. ಬಿಜೈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಪೋಯಿನ ಜಿಲ್ಲಾಧಿಕಾರಿ ಅಲ್ಪ ಉತ್ತರ ಕರ್ನಾಟಕದ ಬಸ್ಸಳೇಡು ಪೋಯರು ತಯಾರಾದಿತ್ತಿನ ಕಾರ್ಮಿಕರೇನು ಪಾತಿರ್ಪಾದ ಕಾರ್ಮಿಕರಿನ ಮನಸ್ಸಿಗೆ ಸಮಾಧಾನ ಅಪ್ಪುನಂಚ ಅಕ್ಲಿನ ಮನಸ್ಸಿಗೆಂದುನ ಪ್ರಯತ್ನ ಮಲ್ತೆರು. ಊರು ಬುಡ್ದೆ ಪೋಪನಕ್ಲೆಗ್ ಸಮಾಧಾನ ಪಂಡನಲ ಅಕಲು ಮಾತಾ ಸರಿಯಾಯಿ ನೀಡಿದ ಬೊಕ್ಕ ಬರ್ಪಾ ಪಂದು ಪಂಡದು ಬಸ್ಸುದುಲಾಯ್ ಪೋಯರು. ಕುಡ್ಲದ ಮುಖ್ಯ ಜಾಗೆಳೆಡು ನೈಟ್ ಕರ್ಫ್ಯೂ ಪಾಲನೆದ ಬಗೆಟ್ ಪಿನ್ನುಂಡೆರು. ಕೊರೋನಾ ಮಾರ್ಗಸೂಚಿ ಮೀರ್ದು ಸಂಚಾರ ಮಲ್ತೊಂದಿತ್ತಿನ ಸಾರ್ವಜನಿಕರೇನು ಗಾಡಿ ಬುಡ್ಪುನಕ್ಲೇನು ಜೋರು ಮಲ್ತದು ಜಾಗ್ರತೆ ಪಂಡೆರು. ಕಡಬಡು ರಾತ್ರಿ ಕರ್ಫ್ಯೂಗೂ ಎಡ್ಡೆ ಬೆರಿಸಾಯ ಕೊರ್ತೆರು. ಪೇಂಟೆ ಇಡೀ ಬಂದಾದಿತ್ತಂಡು. ಜನಸಂಚಾರ ಇಜ್ಜಾಂಡು. ಅಂಗಡಿಲೂ ಮುಚ್ಚದಿತ್ತಂಡು. ದುಂಬತ್ತ ಜಾಗ್ರತೆಗಾದ ಕಡಬ ಪೊಲೀಸರು ಗಸ್ತಡಿತ್ತೆರು. ಕೊರೋನಾ ರಡ್ಡನೇ ಸೆರೆ ಪರಡೊಂದು ನಡೆದವರ ಶಾಲೆ ಕಾಲೇಜು ನಡಪಂದು ನಂಚ ಸರ್ಕಾರ ತಡೆಪು ಪಾಡ್ದಂಡು. ಆಂಡ ದೇರ್ಲಕಟ್ಟದ ಕಣಚೂರು ಮೆಡಿಕಲ್ ಕಾಲೇಜ್ ಸುರತ್ಕಲ್ ಮುಕ್ಕದ ಶ್ರೀನಿವಾಸ್ ಕಾಲೇಜ್ ಸರ್ಕಾರದ ಆದೇಶನು ಮೀರ್ದಿನ ಬಗೆಟ್ ವರದಿ ಆತಂಡು. ಕೊರೋನಾ ರಡ್ಡನೇ ಸೇರೆ ಪರಡೊಂದು ನಡೆದವರ ಶಾಲೆ ಕಾಲೇಜ್ ಕ್ಲಾಸ್ಗಳಿಗೆ ಸರ್ಕಾರ ತಡೆಪು ಪಾಡ್ದಂಡು. ಆಂಡ ದೇರ್ಲಕಟ್ಟಿದ ಕಣಚೂರು ಮೆಡಿಕಲ್ ಕಾಲೇಜ್ ಸರ್ಕಾರದ ಆದೇಶ ಮೀರ್ದಂಡು. ಸರ್ಕಾರದ ಆದೇಶಗೂ ಗುಮನ ಕೊರಂದೆ ಕಲ್ಪನಕ್ಲಿಗೆ ಪಾಠ ನಡತೊಂದುಂಡು. ಕೊರೋನಾದ ಪೋಡಿಗೆ ಇತ್ತಂಡಲ ಕ್ಲಾಸ್ಗೆ ಬರಿಯರೆ ಕಾಲೇಜ್ ಆಡಳಿತ ಮಂಡಳಿ ಕಲ್ಪನಕ್ಲಿಗೆ ಕೇಂಡೊಂದುಂಡು. ಒಂಜಿ ಕ್ಲಾಸ್ ಸುಮಾರು 120 ವಿದ್ಯಾರ್ಥಿಗಳನ್ನು ಸೇರ್ಸಾದು ಪಾಠ ಮಲ್ತೊಂದುಲೇರು. ವಿಶ್ವವಿದ್ಯಾನಿಲಯದ ಸೂಚನೆ ಇತ್ತಿನಲ ಆದೇಶನು ಲೆಕ್ಕೋಗ್ದಿತ್ತುನಂದೆ ಆಡಳಿತ ಮಂಡಳಿ ಜೋಕ್ಲಿನ ಸಂಸ್ಥೆಗೆ ಬರಿಯರೆ ಪಂತಂಡು. ಡಿಗ್ರಿ ಸುರುತ ವರ್ಷ ರಡ್ಡನೇ ವರ್ಷ ಬೊಕ್ಕ 3ನೇ ವರ್ಷದ ಕಲ್ಪನಕ್ಲಿಗೆ ಪಾಠ ನಡತೊಂದುಂಡು. ಕುಡ್ಲಾಡದ ಪಿದೈ ವಲಯಡು ಉಪನ ಸುರತ್ಕಲ್ ಮುಕ್ಕದ ಶ್ರೀನಿವಾಸ ಕಾಲೇಜಿಡ್ಲ ಸರ್ಕಾರದ ಆದೇಶ ಲೆಕ್ಕೋಗೆ ಅರ್ಥಂದು ಪನ್ಪುನಂಚ ಕ್ಲಾಸ್ ನಡಪಾವುದುಲ್ಲೇರು. ಶ್ರೀರಾಮಚಂದ್ರ ದೇವೇರು ಪುಟ್ಟುದನ ದಿನನು ಶ್ರೀರಾಮನವಮಿ ಆದ ಬುಧವಾರ ಶ್ರೀರಾಮ ಕ್ಷೇತ್ರೊಳೆಡು ಹನುಮಾನ್ ಮಂದಿರೊಳೆಡು ಆಚರಣೆ ಮಲ್ತೇರು. ಕೂಡಲ ಕರ್ಣಿಕ ಶ್ರೀ ಹನುಮಂತ ದೇವಸ್ಥಾನಡು ಶ್ರೀರಾಮನವಮಿ ಉಚ್ಚೆ ನಡತದೆ. ರಂಗಪೂಜೆ ಪಲ್ಲೆಂಕಿ ಬಲಿ ತೇರ್ದ ಮಿನದನ ಇತ್ತು. ದಶರಥ ಮಹಾರಾಜ ಬೊಕ್ಕ ಕೌಸಲ್ಯ ಮುಕ್ಲಿನ ಮಗ್ಯಾದ ಅಯೋಧ್ಯೆಡು ಪುಟ್ಟುದನ ಸಿರಿ ರಾಮಚಂದ್ರ ದೇವಿರು ಮರ್ಯಾದ ಪುರುಷೋತ್ತಮ ಕೋದಂಡಪಾಣಿ ಸೀತಾರಾಮ ಕಲ್ಯಾಣರಾಮ ಜಯರಾಮ ಇಂಜ ಅವೇತು ಪುದರ್ಲಿಡು ಲೋಕದೊರ್ಮಿಡು ಆರಾಧನೆ ಪಡೆಯೊಂದುಲ್ಲೇರು. ಶ್ರೀರಾಮದೇವಿರು ಪುಟ್ಟುನ ದಿನನು ವರ್ಷಲ ಪಗ್ಗು ತಿಂಗೊಂಡು ಶ್ರೀರಾಮನವಮಿಯಾದ ಆಚರಣೆ ಮಲ್ತೊಂದುಂಡು. ಬುಧವಾರ ಈ ಸರ್ತಿದ ಶ್ರೀರಾಮನವಮಿ ಆಚರಣೆದ ದಿನ ಆದಿತ್ತದು. ಹನುಮಂತ ದೇವಿರು ಶ್ರೀರಾಮಚಂದ್ರನ ದೂತೆ ಪರಮ ಭಕ್ತಿ. ಅಂಜನ ದೇವಿನ ಮಗೆಯಾದ ಆಂಜನೇಯ, ವಾಯುದೇವಿ ಅಮ್ಮೆರ್ ಆಯ್ನಿಡ್ದವರ ಪ್ರಾಣದೇವಿರು ಮುಖ್ಯ ಪ್ರಾಣ, ಕಪಿಸೇನೆಗೆ ನಾಯಕ ಆಯ್ನಿಡ್ದವರ ಮಾರುತಿ ಇಂಜ ಬೇತೆ ಬೇತೆ ಪುದರ್ಲೇನು ಪಡೆದಿರು. ಹನುಮಂತಿ ಶ್ರೀರಾಮದೂತೆ ಆಯ್ನಿಡ್ದವರ ಹನುಮಾನ್ ದೇವಸ್ಥಾನ ಮಂದಿರಲೊಡ್ಲ ಶ್ರೀರಾಮನವಮಿ ಆಚರಣೆ ನಡಪುಂಡು. ಕುಡ್ಲದ ಕರ್ಣಿಕ ಹನುಮಂತ ದೇವಸ್ಥಾನಡು ಬುಧವಾರ ಶ್ರೀರಾಮನವಮಿದಲ್ಲಿ ಕೊಡು ಉಚ್ಚಯ ಆಟಣೆ ಆದಿತ್ತಂಡು. ದೇವರಿಗೆ ರಂಗಪೂಜೆ ನಡಪಾಯರು ದೇವೇರ್ನ ಪಲ್ಲೆಂಕಿ ಬಲಿ ಉಚ್ಚಯ ನಡಪಾಯಿ ನಡೆದ ಬೊಕ್ಕ ದೇವೇರು ತೇರಿಯೇಲಿರು. ಶ್ರೀರಾಮನವಮಿದ ಉಚ್ಚಯ ತೇರ್ದ ಮಿನದನ ಭಾರಿ ಸಂಭ್ರಮೋಡು ನಡತಂಡು.
ಊರ ಪರ ಊರುಳಿನ ಭಕ್ತಿರು ಪಾದೆ ತಂದು ಹನುಮಂತ ದೇವಿರನ ಬೊಕ್ಕ ಶ್ರೀರಾಮ ದೇವಿರನ ಇಂಬುನಟ್ಟೊಂಡೇರು. ಕುಡ್ಲದ ಕಂಕನಾಡಿ ಮಾರ್ಕೆಟ್ ಕೈತಲು ಚಾಲ್ಡಿತನ ತ್ಯಾಜ್ಯ ಇಲವಾರಿ ಲಾರಿನ ಉಂತಾದ ಡ್ರೈವರ್ ಪಿದೈ ಪೋದುಪನಗ ಆ ಲಾರಿ ಕೆಲವು ಗಾಡಿಲೆಗ್ ಕೋರಿದ ಅಂಗಡಿಗೆ ಎಡ್ತದು ಬೇತೆ ಬೇತೆ ನಮೂನಿಡು ನಷ್ಟ ಆಯ್ನ ಬಗೆಟ್ ಗುರುವಾರ ಕಾಂಡೆ ವರದಿ ಆತಂಡು. ತ್ಯಾಜ್ಯ ಇಲವಾರಿ ಆಂಟನಿ ಕಂಪೆಂದ ಡ್ರೈವರ್ ಉಂದೆಂತೂದು ಪದ್ರಾಡಾದಿತ್ತೀರು. ಉಂತಾದಿತ್ತಿನ ತ್ಯಾಜ್ಯ ವಿಲೇವಾರಿದ ಲಾರಿ ಒಂಜಿ ಒರಡ್ದೊರನೆ ದುಂಬು ಪೋಯಿ ನಿರ್ದಾವರ ಕೋರಿದ ಅಂಗಡಿ ಬೊಕ್ಕ ಗಾಡಿಲೆಗ್ ನಷ್ಟ ಆಯ್ನ ಸಂಗತಿ ಕುಡ್ಲದ ಕಂಕನಾಡಿ ಮಾರ್ಕೆಟ್ ಕೈತಲ್ ನಡತದುಂಡು. ಆಂಟನಿ ಕಂಪನಿಗೆ ಸೇರ್ನ ತ್ಯಾಜ್ಯ ವಿಲೇವಾರಿದ ಗಾಡಿನ ಗುರುವಾರ ಕಾಂಡೆ ಡ್ರೈವರ್ ಚಾಲಡಿತ್ತಿನಂಚನೆ ಉಂತಾದು ಪೋದಿತ್ತೆರು. ಈ ಪೊರ್ತುಡು ಲಾರಿ ಒರಡ್ದೊರನೆ ಪೋದು ಮೂಜಿ ಕಾರು ರಡ್ಡು ಚಕ್ರದ ರಡ್ಡು ಗಾಡಿ ಬೊಕ್ಕ ಒಂಜಿ ಟೆಂಪುಗು ಎರ್ತದುಂಡು. ಕೈತಲ್ದ ಕೋರಿದ ಅಂಗಡಿಗ್ಲಾ ಎರ್ತದುಂಡು. ಅಪಗ ಒಂಜಿ ರಡ್ಡು ಚಕ್ರದ ಗಾಡಿ ಪೊಡಿ ಆತಂಡು. ಜನರೇಟರ್ಗೆ ನಷ್ಟ ಆತಂಡು. ಈ ಸಂಗತಿ ನಡಪುನಗ ಅವಲೇ ಇತ್ತಿನ ಡ್ರೈವರ್ ಐದು ಬೊಕ್ಕ ಪದ್ರಾಡಾತಿರು. ಲಾರಿ ಡ್ರೈವರ್ ಜಾಗೆಗೂ ಬರಡು ಪಂದು ಅಲ್ತ ಜನಕುಲು ಹಟ್ಟಪತ್ತದೇರು. ಪೊಲೀಸರು ಜಾಗೆಗೂ ಪೋದು ಸ್ಥಿತಿಗತಿ ಪಿನ್ನೊಂಡೆರು. ಒಳಗೆ ಅವರು ಕೆಲಸ ಮಾಡಿದ್ರು, ಅವ್ರು ಗೊತ್ತಿಲ್ಲ. ಮೇಲಿಂದ ಗಾಡಿ ಬರುವಾಗ ಅವ್ರನ್ನ ನೆನೆಸಿದ್ರು, ಏನು ಡ್ರೈವರ್ ಏನಿದ್ದ, ಡ್ರೈವರ್ ಅಲ್ಲಿ ಮೊಬೈಲ್ ಹೋಗ್ತಾ ಇದ್ದ. ಅಲ್ಲಿ ಗಾಡಿ ನಿಲ್ಲಿಸಿ ಹೋಗಿದ್ದು, ಗಾಡಿಯಲ್ಲಿ ಹ್ಯಾಂಡ್ ಬ್ರೇಕ್ ಇಲ್ಲ, ಏನಿಲ್ಲ. ಗಾಡಿ ಬಂತು ಸೀದಾ ಇಲ್ಲಿ ಎರಡು ಟೂ ವೀಲರ್ ನಮ್ಮ ಕಂಪ್ಲೀಟ್ ಡ್ಯಾಮೇಜ್. ಮತ್ತು ನಮ್ಮ ಒಂದು ಟೆಂಪೋ, ಒಂದು ಇದು ಜನರೇಟರ್ ಗ್ಲಾಸ್ ಅಲ್ಲಿ ನೋಡಿ, ಸಿಸ್ಟಮ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ ಕಂಪ್ಲೀಟ್. ಬೈ ಚಾನ್ಸ್ ಏನೋ ಇದು ಇಲ್ಲಾಂದ್ರೆ ನಮ್ಮ ಹೋಗುವ ಟೈಮ್ ಅದು. ಒಬ್ಬ ಇದ್ದ ಟೆಂಪೋಲ್ಲಿ ಇದ್ದ, ಅವನಿಗೆ ಇದು ಈ ಟ್ರಕ್ ಬರುವ ಇದ್ದಲ್ಲಿ ಅವನು ಓಡಿ ಹೋದ. ಇಬ್ಬರಿಗೆ ಸ್ವಲ್ಪ ಪೆಟ್ಟಾಗಿದೆ ಅವರು ಓಡುವಾಗ. ಈ ಇದು ಬಂತಲ್ಲ ಗ್ಲಾಸ್ ಬಿದ್ದಾಗ ಅವ್ರಿಗೆ ಒಂದು ಇದಾಯಿತು, ಎಚ್ಚರಿಕೆ ಆಯಿತು, ಅವರು ಓಡಿದರು. ಕದ್ರಿ ನವನೀತ ಶೆಟ್ಟಿ ಬರೆತನ ಸಾಯಿನಾಥ ಶಿರಡಿ ಬಾಬಾ ನಾಟಕ ಕೃತಿ ಬಿಡುಗಡೆ ಕಾರ್ಯಕ್ರಮ ಗುರುವಾರ ಕುಡ್ಲದ ಉರ್ವಚಿಲಿಂಬಿದ ಶಿರಡಿ ಸಾಯಿಬಾಬಾ ಮಂದಿರ ನಡೆತಲು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರಿಯರು ಸಾಯಿನಾಥ ಶಿರಡಿ ಬಾಬಾ ನಾಟಕ ಬುಕ್ಕನ್ನು ಬಿಡುಗಡೆ ಮಲ್ತೇರು. ಯಕ್ಷಗಾನ ಕಲಾವಿದರು ತುಳು ಪೌರಾಣಿಕ ಐತಿಹಾಸಿಕ ನಾಟಕ ಬರೆಪುನಾರು ಕದ್ರಿ ನವನೀತ ಶೆಟ್ಟಿ ಸಾಯಿನಾಥ ಶಿರಡಿ ಬಾಬಾ ಪನ್ಪನ ಸಾಯಿಬಾಬೇರ್ನ ಕಥಿತ ಕನ್ನಡ ನಾಟಕ ಬರೆದಿತ್ತದು. ಅವೆತ ಬುಡುಗಡೆಗೆ ಗುರುವಾರ ಉರ್ವಚಿಲಿಂಬಿದ ಶಿರಡಿ ಸಾಯಿಬಾಬಾ ಮಂದಿರಡು ಅಟ್ಟಣೆ ಮಲ್ತಿತ್ತೇರು. ಸಾಯಿನಾಥ ಶಿರಡಿ ಬಾಬಾ ನಾಟಕಡು ವೇಷಪಾಡ್ದಿನ ತುಳುನಾಡ ತುಡರ್ಕೂಟದ ಮಾತ ಕಲಾವಿದರಿಗೆ ಶಾಲ್ ಪಾಡ್ದು ಮರ್ಯಾದೆ ಮಲ್ತೇರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರಿರು ಸಾಯಿನಾಥ ಶಿರಡಿ ಬಾಬಾ ನಾಟಕ ಬುಕ್ಕನ್ನು ಬಿಡುಗಡೆ ಮಾಡ್ತೇವೆ. ಕದ್ರಿ ನವನೀತ ಶೆಟ್ಟಿ ನಾಟಕ ಬುಕ್ಕದ ಬಗೆಟ್ ಪೊಲಬ್ ಮಲ್ತು ಕೊರ್ದು ಈ ನಾಟಕ ಬುಕ್ಕುಡು ಇಡೀ ತುಳುನಾಡ ತುಡರ್ದ ಕಲಾವಿದರಿನ ಪೊಲಬ್ ಮಲ್ತು ಕೊರ್ತಂಡು ತನ್ನ ಹೆಚ್ಚಿನ ನಾಟಕಲು ತುಳು ಆಂಡ ಉಂದಿನ ಕನ್ನಡಡು ಕೊರ್ತೆ ಭಕ್ತರಿಗೆ ಅನುಕೂಲ ಆಪನಂಚ ಈ ನಾಟಕ ಬುಕ್ಕುನು ಈ ಮಂದಿರಡು ಒದಗಾವಣೆಂದು ಪಂಡೇರು. ಪ್ರತಿ ಒಂದು ದೃಶ್ಯಗಳ ಒಂದು ಚಿತ್ರ ಸಹಿತ ಸಚಿತ್ರವಾಯಿನ ಪುಸ್ತಕವನ್ನು ಅಂಚಾದ ಈ ನಾಟಕ ಬೊಪ್ಪುನಕಲಿಗೆ ಮಾತ್ರ
ಈ ಜಾಗೆಗೆ ಬರ್ತದೆ, ಸಾಯಿ ಮಂದಿರಕ್ಕೆ ಬರ್ತದೆ, ಸಾಯಿಬಾಬಾನ ದರ್ಶನ ಪಡೆದು ಹೋಪಿನಂಚಿನ ಭಕ್ತರನಗಳಿಗೆ ಒಂದು ನಾಟಕ ರೂಪ ಉಪ್ಪುನಂಚಿನ ಒಂದು ಕೃತಿ, ಒಂದು ಪುಸ್ತಕ ಓದೋದು ಪೋನಾಗ ಒಂದು ಕಾದಂಬರಿ ಓದಿಲೆಕ್ಕ, ಕಥೆ ಪುಸ್ತಕ ಓದಿಲೆಕ್ಕ ಒಂದು ಅನುಭವ ಕೊಪ್ಪಿನ ರೀತಿದೆ ಈ ಪುಸ್ತಕನ ವಿನ್ಯಾಸ ಮಾಡಿದೆ. ಒಂದು ಕನ್ನಡದ ಬಗ್ಗೆ ಎನ್ನ ಹೆಚ್ಚಿನ ನಾಟಕಗಳು ಪೂರ ತುಳು ನಾಟಕ ಆದಿದ್ದರಿಂದ ಒಂದು ಪೂರ್ಣ ಪ್ರಮಾಣದ ಕನ್ನಡ ನಾಟಕ. ಈ ಕೃತಿನ ಕುರಿತ ಸ್ಟಾಲ್ಲೆಡ್ ಇದು ಭಕ್ತರ ನಕಲಿಗೆ ಅನುಕೂಲ ಆಗಲೆಕ್ಕ ಇದು ವಿತರಣದ ವ್ಯವಸ್ಥೆ ಮಲ್ಪೊಡು ಬಂದೆ ಮಂದಿರದ ಕಂಡ ವಿನಂತಿ ಮತ್ತೊಂದು. ಪ್ರದೀಪ್ ಕುಮಾರ್ ಕಲ್ಕೂರಿರ್ ಪಾತಿರ್ದು ಸಾಯಿಬಾಬೇರು ಉತ್ತರ ಭಾರತದ ಸಾಧಕ ಶ್ರೇಷ್ಠರು ಅರಿನ ಪ್ರಭಾವ ಭಕ್ತಿ ಪಂಥದ ನಿಲೆಟ್ ಇಡೀ ಲೋಕಗೂ ಬೊಳ್ಪಾದ ಬೀರ್ದನೆಂದು ಪಂಡೇರು. ಪ್ರಪಂಚದ ವಿದ್ಯಮಾನದಲ್ಲಿ ಹಿಟ್ಲರ್ ಅಂತ ಮನುಷ್ಯನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಅನಿಸಿದ್ದು ಉಂಟು. ಆ ಸಂದರ್ಭದ ಕಾಲಘಟ್ಟದಲ್ಲಿ ಇಂಥ ಮಹಾನ್ ಮಹಿಮರುಗಳು ಭೂಲೋಕದಲ್ಲಿ ಅವತರಿಸಿ, ಅದು ಯಾವುದೇ ಧರ್ಮದಲ್ಲಿರ್ಬೋದು, ಮನುಕುಲಕ್ಕೆ ಶಕ್ತಿಯ ಸಾನ್ನಿಧ್ಯದ, ಬದುಕಿನ ಪ್ರಕೃತಿಯ ರಹಸ್ಯದ ಒಳ ಆಂತರ್ಯದ ಶಕ್ತಿಯನ್ನು ಸಾಕ್ಷಾತ್ಕಾರ ಮಾಡಿ ಬದುಕನ್ನು ಸುಂದರಮಯವಾಗಿರಲಿಕ್ಕೆ ನಮಗೆ ಕಾರಣೀಭೂತರಾಗಿದ್ದಾರೆ. ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಸರಿರು ವಿಶ್ವಾಸ್ ಕುಮಾರ್ ದಾಸ್ ಪಾತಿರ್ದು ಗುರುಕ್ಲಿನ ಕಥೆನ ನಾಟಕ ರೀತಿಯಲ್ಲಿ ಬರೆದು ಮಾತ ವ್ಯವಸ್ಥೆಯನ್ನ ಮಲ್ತನ ಕದ್ರಿ ನವನೀತ ಶೆಟ್ಟಿ ಓರಿ ಮಹಾನ್ ವ್ಯಕ್ತಿ. ನಾಟಕೊಡು ಸಾಯಿಬಾಬೇರನೇ ತೂಯಿಲೆ ಕಾಂಡು ನವನೀತೀರ್ನ ಉಮೇದಿಡು ದುಂಬೊರ ಸಾಯಿಬಾಬೇರ್ನ ಯಕ್ಷಗಾನ ಮಲ್ತದ ಅಂದು ಪಂಡೇರು. ಶಿರಡಿ ಸಾಯಿಬಾಬೇರ್ನ ವಿಷಯ ನಮ್ಮದಾಲ ಪಣಿಯರು ಆರು ಮೋಣಿ ನವನಿ ಶೆಟ್ಟಲ್ಲ ಪಂಡೇರು ನೆಕ್ಕು ಇಂಕ್ ಬೋಡಾಯಿನಂಚಿನ ಮಾತ್ರ ಸಹಕಾರಲ್ಲ ಅವು ಪಾತ್ರೆ ಪ್ರತಿಯೊರಿನಲ್ಲಿ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಬರ್ತೇನೆ ನಾನು. ಪ್ರತಿಯೊಬ್ಬರಲ್ಲಿ ಏರ್ಕೆಂಡ ಓಲ ಇಜ್ಜಿನ ಬಂದಿದ್ದೇನೆ ಮಾತೆಲ್ಲ ಇಂಕ ಮಾತ್ರ ರೀತಿಯ ಸಹಕಾರ ಮಾಡ್ತಿರೋದು ಬಂದಿದೆ. ಅವು ಬಾಬೇರ್ನವರಿಗೆ ಸಹಕಾರ ಸಹಾಯ ಎಂದು ಪರಿಹರಿಸೆ ಬರ್ತದೆ. ಯಾಕಂದ್ರೆ ಬಾಬೇರವಿನ ಕೈ ಮುಗಿದು ಓಲೊಂದು ಕೆಲಸದ ಬಿದ್ದಾಡ್ಕೊಂಡ ಖಂಡಿತವಾದ ಆಯ್ತು ಬಿರೋಡ್ ಆರೋಗ್ಬೇಕು ಆಯ್ತು ಬೋಡೇನಕ್ಕೆ ಆರೆ ವ್ಯವಸ್ಥೆ ಮಾಡ್ಬೇಕು. ಏನು ಜನ ಬೋರ್ಡ್ ಐತಿ ಇಂಚಿನ ವ್ಯವಸ್ಥೆ ಮಾಡ್ಕೊಂಡು ಆರೆ ನಂಗೆ ನೆನಪು ಬಂತು. ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ವಿಜಯ ಕರ್ನಾಟಕದ ವಿಜಯ್ ಕೋಟೆನ್ ಪಡು, ವಿಶಾಲ್ ವಿಶ್ವಾಸ್ ಕುಮಾರ್ ದಾಸ್, ಪದ್ಮನಾಭ ಅಮೀನ್, ಕೇಶವ ಮರೋಳಿ, ಪ್ರತಾಪ್ ಚಂದ್ರ ಶೆಟ್ಟಿ, ರಘುರಾಜ್ ಖದ್ರಿ ಪಾಲ್ದೆ ತುಂಡಿರು. ಸಿಯಾಚಿನ್ ಜಮ್ಮು ಅಸ್ಸಾಂ ಗಡಿ ಜಾಗಿಲೆಡ್ ಕರ್ತವ್ಯ ಹಿಡಿತದು ನಾಗಾಲ್ಯಾಂಡ್ಗೆ ವರ್ಗ ಆತಿನ ಭಾರತೀಯ ಭೂಸೇನದ ಸುಬೇದಾರ್ ವಿಶ್ವನಾಥರಿಗೆ ಮೇಜರ್ ಆದ ಮಿತ್ತ ಸ್ಥಾನ ತಿಕ್ಕದರು. ದಕ್ಷಿಣ ಕನ್ನಡ ಜಿಲ್ಲೆ ಉಬಾರ್ದ ಸುಬೇದಾರ್ ವಿಶ್ವನಾಥ್ ಮಡಿಕೇರಿ ಮೂಲದಾರ ಆದುಲ್ಲಿರು. ಬ್ರಿಗೇಡಿಯರ್ ಅಮಿತ್ ಶರ್ಮಾ ವಿಶ್ವನಾಥರಿಗೆ ಸುಬೇದಾರ್ ಮೇಜರ್ ಬ್ಯಾಡ್ಜ್ ಕೊಡ್ದು ನಾಗಾಲ್ಯಾಂಡ್ ಮರ್ಯಾದೆ ಮಲ್ತೇರು. ಭೂಸೇನೆದ ಸುಬೇದಾರ್ ಆದಿತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಉಬಾರ್ದ ವಿಶ್ವನಾಥ್ ಸುಬೇದಾರ್ ಮೇಜರ್ ಆತಿರ್. ಸಿಯಾಚಿನ್ ಜಮ್ಮು ಬೊಕ್ಕ ಅಸ್ಸಾಂ ಗಡಿ ಜಾಗೆಳೆಡ್ ಆರ್ ಕರ್ತವ್ಯ ಮಲ್ತಿನಾರ್. ಮಡಿಕೇರಿ ಮೂಲದ ಸುಬೇದಾರ್ ವಿಶ್ವನಾಥ್ ಕರಿನ 17 ವರ್ಷುಳೇಡ್ದು ಉಬಾರ್ಡ್ ವಾಸ ಮಲ್ತೊಂದಿತ್ತದು ನಾಗಾಲ್ಯಾಂಡ್ ಭಾರತೀಯ ಭೂಸೇನೆಡ್ ಕರ್ತವ್ಯ ಹಿಡಿತಿರು. ಸಾರತ್ತ ಒರ್ಮನುತ್ತ ಸೊಣ್ಪತ್ ಮೂಜೆಟ್ಟು ಭಾರತೀಯ ಭೂಸೇನೆಗೆ ಸೇರ್ನ ವಿಶ್ವನಾಥ್ ಜಮ್ಮುಡು 14 ವರ್ಷ ಬೇಲೆ ಮಲ್ತದು 3 ವರ್ಷ ಅಸ್ಸಾಂ ಐಡ್ದು ಬೊಕ್ಕ ರಾಜಸ್ಥಾನ, ಗುಜರಾತ್, ಪಂಜಾಬ್, ಇಂಡೋನೇಷ್ಯಾಡ್ ಕರ್ತವ್ಯ ಮಲ್ತದು ನಾಗಾಲ್ಯಾಂಡ್ಗೆ ವರ್ಗ ಆದಿತ್ತಂಡು. ವಿಶ್ವನಾಥ್ ಸುಬೇದಾರ್ ಸ್ಥಾನೊಡ್ದು ಸುಬೇದಾರ್ ಮೇಜರ್ಗ್ ಪಜ್ಜದೀತೆರು. ಬ್ರಿಗೇಡಿಯರ್ ಅಮಿತ್ ಶರ್ಮಾ ವಿಶ್ವನಾಥರಿಗೆ ಸುಬೇದಾರ್ ಮೇಜರ್ ಬ್ಯಾಡ್ಜ್ನ ನಾಗಾಲ್ಯಾಂಡ್ ಕೊರ್ತು ಮರ್ಯಾದೆ ಮಲ್ತೆರು. ಕುಡ್ಲದ ಅತ್ತವರ ಕೆಎಂಸಿ ಆಸ್ಪತ್ರೆಯಲ್ಲಿ ಏಪ್ರಿಲ್ 23 ಶುಕ್ರವಾರ ಆಸ್ಪತ್ರೆದ ಕಣ್ಣದ ವಿಭಾಗಗಳು ಧರ್ಮದ ಕಣ್ಣು ಪರೀಕ್ಷಾ ಶಿಬಿರ ದಿವಂದಿರು. ಅಡ್ಮಿಟ್ ಆವಂದೆ ಮರ್ದ್ ಮಲ್ತೊನ್ನಕ್ಲಿಗೆ ವಿಶೇಷ ರಿಯಾಯಿತಿ ಕೊರ್ಪೇರು. ಆಪರೇಷನ್ ಅಗತ್ಯ ಇತ್ತಿನ ಅಡ್ಮಿಟ್ ಆತಿನ ವಿಭಾಗಗಳು ಬಿಲ್ಲದ ಮಿತ್ತು ವಿಶೇಷ ರಿಯಾಯಿತಿ ದಿವಂದಿರು. ಕುಡ್ಲ ಅತ್ತಾವರದ ಕೆಎಂಸಿ ಆಸ್ಪತ್ರೆಡ್ ಏಪ್ರಿಲ್ 23 ಶುಕ್ರವಾರ ಆಸ್ಪತ್ರೆದ ಕಣ್ಣದ ವಿಭಾಗಡು ಧರ್ಮದ ಕಣ್ಣು ಪರೀಕ್ಷಾ ಶಿಬಿರ ದಿವಂದಿರು. ಶಿಬಿರ ಕಾಂಡೆ 10 ಗಂಟೆರ್ದು ಮಧ್ಯಾಹ್ನ 2 ಗಂಟೆ ಮುಟ್ಟ ನಡಪೆರೆಯಿತದು. ಶಿಬಿರಡು ಆಸ್ಪತ್ರೆದ ಕಣ್ಣು ವಿಭಾಗದ ಎಡೆನ ತೆರಿನ ಹಿರಿಯರು ಪಾಲ್ದೆತ್ತೊಂದು ಸರಿಯಾಯಿನ ಸಲಹೆ ಸೂಚನೆ ಕೊರ್ಪೆರು. ಪಾಲ್ದೆತ್ತೊನ್ನಕ್ಲೆಗ್ ಡಾಕ್ಟರ್ನ ಸಮಾಲೋಚನೆ ಧರ್ಮಗು. ಅಡ್ಮಿಟ್ ಆವಂದೆ ಮರ್ದದೆತ್ತೊನ್ನಕ್ಲೆಗ್ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್, ಲ್ಯಾಬೊರೇಟರಿ ಬೊಕ್ಕ ಮರ್ದ ವಿಭಾಗಡು ಇಸೇ ಸರಿಯಾಯಿತಿ ಕೊರ್ಪುಂಡು. ಕಣ್ಣದ ಪರೆ ಸಮಸ್ಯೆಡು ಉಪುನಕ್ಲೆಗ್ ಆಪರೇಷನ್ ಅಗತ್ಯ ಇತ್ತಂಡ ಅಡ್ಮಿಟ್ ಆತಿನ ವಿಭಾಗಡು ಬಿಲ್ಲದ ಮಿತ್ತು ಇಸೇಸ ರಿಯಾಯಿತಿ ಕೊರ್ಪುಂಡು. ಆಸ್ಪತ್ರೆದ ಮಾತಾ ಸವಲತ್ತುಲೇನು ದೆತ್ತೊನುಡು ಪಂದ್ ಆಸ್ಪತ್ರೆದಕ್ಕಲು ಪ್ರಕಟಣೆಡು ತೆರಿಪಾದಿತ್ತದು. ಹೆಚ್ಚಿನ ಮಾಹಿತಿಗಾದ ಪುಜ್ಜ ಎಣ್ಮ ರಡ್ಡು 44 ಐನು ಎಣ್ಮ ಅತ್ತಂಡ 7 ಪುಜ್ಜ ರಡ್ಡು ಪುಜ್ಜ 7 ಎಣ್ಮ ಪುಜ್ಜ ರಡ್ಡು ನಂಬ್ರಗೂ ಸಂಪರ್ಕ ಮಲ್ಪೊಲಿ.
ಕೊರೋನಾ ಕಾರಣ ಸರ್ಕಾರದ ಆದೇಶ ಉಪನಡೆದವರ ದೇವಸ್ಥಾನಗಳಲ್ಲಿ ಜಾತ್ರೆ ವಿಶೇಷ ಕಾರ್ಯಕ್ರಮ ನಡೆತೊಂದಿಜ್ಜಿ ಗುರುವಾರ ನಡೆದವರ ಉರ್ವ ಚಿಲಿಂಬಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಮಧ್ಯಾಹ್ನದ ಪೂಜೆ ನಡೆತಂಡು ಭಕ್ತರಿನ ಸಂಖ್ಯೆ ಭಾರಿ ಕಮ್ಮಿ ಇತ್ತು. ಕೊರೋನಾ ಸೀಕ್ ಪರಡೊಂದು ಪುನಡೆದವರ ಸರ್ಕಾರದ ಆದೇಶದಂಚ ಜಾತ್ರೆ ಉಚ್ಚಯ ಮಾತ ತಕ್ಕ ಮಟ್ಟಡು ಕರಿತೊಂದುಲ್ಲಿರು ಜನ ಸೇರಂದನಂಚ ಭಾರಿ ಜಾಗೃತಿ ವಹಿಸೊಂದುಲ್ಲಿರು. ಬುಧರ ರಾಮನವಮಿ ಆಚರಣೆ ಇತ್ತು ನಡೆದವರ ಕುಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗೌಜಿಡು ಉಚ್ಚಯ ನಡಪಾಯರ ಸಾಧ್ಯಾತಿದೆ ಸರಳವಾದ ಆಚರಣೆ ಮಲ್ತದಿರು. ಗುರುವಾರಲ ಅಂಚನೆ ಭಕ್ತರಿನ ಸಂಖ್ಯೆ ಕಮ್ಮಿ ಆದಿತ್ತಂಡು ಮಧ್ಯಾಹ್ನ ಶ್ರೀ ಶಿರಡಿ ಸಾಯಿಬಾಬರಿಗೆ ಮಾಪೂಜೆ ಮಲ್ತೇರು. ಈ ಪೊರ್ತುಡು ಆಡಳಿತ ಮುಕ್ತೇಸರರು ವಿಶ್ವಾಸ್ ಕುಮಾರ್ ದಾಸ್ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ವರ್ಷಲ ರಾಮನವಮಿನ ಆಚರಣೆ ಮಲ್ಪುವ ಈ ಸರ್ತಿಲ ಗೌಜಿಡು ಆಚರಣೆ ಮಲ್ಪೊಂದಿತ್ತ ಜಿಲ್ಲಾಧಿಕಾರಿಯರ್ನ ಆದೇಶದಂಚ ಸರಳವಾದ ನಡಪಾದ ಪಲ್ಲೆಂಕಿ ಉಚ್ಚೆ ನಡಪಾದಂಡು ಭಕ್ತರಿಗಳ ಸಮಸ್ಯೆಯರ ಬಲ್ಲಿಂದು ಸರಳವಾದ ಆಂಡಲ ಕಾರ್ಯಕ್ರಮ ಮಲ್ತದಂಡು ಎಂಚಿಪ ಕುಡ್ಲದ ಟೌನ್ ಹಾಲ್ಡ್ ಕದ್ರಿ ನವನೀತ ಶೆಟ್ಟಿ ಬರಿನ ಸಾಯಿನಾಥ ಶಿರಡಿ ಬಾಬಾ ನಾಟಕನು ಪ್ರದರ್ಶನ ಮಲ್ಪದ ಅಂದು ವಿಶ್ವಾಸ್ ಕುಮಾರ್ ದಾಸ್ ಪಂಡೇರು. ಬಾಬರ ಕಾರ್ಯಕ್ರಮವನ್ನು ಬಹಳ ಸರಳ ರೀತಿಯಲ್ಲಿ ನಾವು ಶ್ರೀರಾಮನವಮಿ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ. ಬಾಬರ ಒಂದು ದರ್ಶನ ಮಾಡಿ ನೀವೆಲ್ಲ ಈ ಕೋವಿಡ್-19ನ ಏನೊಂದು ಪಾಲನೆ ಇದೆ ಈ ಮಹಾಮಾರಿ ಒಂದು ನಮ್ಮ ಊರಿನಿಂದ ದೂರ ಹೋಗುವ ಹಾಗೆ ಆ ಬಾಬರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಮುಂದಿನ ದಿನಗಳಲ್ಲಿ ಈ ಕೋವಿಡ್-19ನ ಒಂದು ಏನು ಮಹಾಮಾರಿ ಇದೆಯಾ ಬಾಬರು ಅಂದರೆ ಹಿಂದಿನ ಕಲಾರ ಸಂದರ್ಭದಲ್ಲಿ ಕೂಡ ಬಾಬರು ಕೂಡ ಹಿಟ್ಟನ್ನು ಒಂದು ಉಬ್ಬಿ ಅದನ್ನು ಊರಿನಿಂದ ಹೊರಗೆ ಬಿಸಾಡಿ ರೋಗವನ್ನೇ ದೂರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಕೋವಿಡ್-19ನ ರೋಗವನ್ನು ಕೂಡ ನಮ್ಮ ಈ ಪ್ರಪಂಚವನ್ನೇ ಬಿಟ್ಟು ದೂರಪಡಿಸಲಿ ಅಂತೇಳಿ ಶ್ರೀ ಶಿರಡಿ ಸಾಯಿಬಾಬರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದಿನ ದಿನಗಳು ಎಲ್ಲರಿಗೂ ಶುಭವಾಗಲಿ. ಕುಡ್ಲ ವಿವೇಕ್ ಗೌಡ ಸಿನಿಮೋಟೋಗ್ರಾಫರ್ ಫೋಟೋಗ್ರಾಫರ್ ఒక ಉದ್ಯಮಿ ಆದುಲ್ಲಿರು ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ಪನೆಟ್ಲ ಬಿರ್ಸೇರು ಮ್ಯಾನ್ಮಾರ್ ಮೀನುಗಾರರನ್ನ ಬಗೆಟ್ ಅರನ ಚಿತ್ರಕಥೆಗೆ ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ 5th ಫೋಟೋಗ್ರಾಫರ್ ಆಫ್ ದ ಇಯರ್ 2020 ಪನ್ಪನ ಪ್ರಶಸ್ತಿ ಬೈದಂಡು ಇತ್ತೆ ವಿವೇಕ್ ಗೌಡ್ರೆನ ಬಗೆಟ್ ಒಂಜಿ ವರದಿ. ಫೋಟೋಗ್ರಾಫರ್ ವಿವೇಕ್ ಗೌಡನ ಅದ್ಭುತೊಡೆನು ತೂಂಡ ಸರ್ವೇರ್ಲ ಮೆಚ್ಚುವಿರು ಅಂಚಿನ ಫೋಟೋಗ್ರಾಫಿದ ಬಿರ್ಸಿರಾರು ಫೋಟೋಗ್ರಾಫರ್ಲಿನ ವಿಶಿಷ್ಟ ದೃಷ್ಟಿನ ಆರ್ ದೆತ್ತಿನ ಫೋಟೋಕ್ಲು ತೋಜಾವುದಿಲ್ಲ ಛಾಯಾಗ್ರಹಣ ಕಲಾವಿದರಿಗೆ ಹೆಚ್ಚ ಸಂತೋಷ ಕೊರ್ಪುನ ಕಲೆಯಿಂದ ಪಂಪಿರು. ಮಂಗಳೂರಲ್ಲಿ ನಾನು ಕಳೆದ ಒಂದು 12 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಇಂಥ ಒಂದು ಅದ್ಭುತವಾದ ಛಾಯಾಚಿತ್ರ ಪ್ರದರ್ಶನ ನಾನು ಇಂದೂ ಕಂಡಿರಲಿಲ್ಲ. ಯಾಕಂತ ಹೇಳಿದರೆ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಅಲ್ಲಿನ ಸಂಪ್ರದಾಯ ಮತ್ತು ಅಲ್ಲಿದ್ದು ಯಾವುದು ಕಲ್ಚರ್ ಇದೆ ಮತ್ತು ಅಲ್ಲಿದ್ದು ಸ್ಟ್ರೀಟ್ ಫೋಟೋಗ್ರಫಿ ಇದನ್ನೆಲ್ಲ ಅದ್ಭುತವಾಗಿ ನಮ್ಮ ವಿವೇಕ್ ಗೌಡ ಅವರು ಚಿತ್ರಿಸಿದ್ದಾರೆ. ಅದರದ್ದು ಒಂದು ಅದ್ಭುತವಾದ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಯಾಕಂತ ಹೇಳಿದರೆ ಮಂಗಳೂರಿನ ಜನತೆಗೆ ಸಾಮಾನ್ಯವಾಗಿ ಅದೆಷ್ಟೋ ಫೋಟೋಗ್ರಾಫರ್ಸ್ ಇಲ್ಲಿ ಇದ್ದಾರೆ. ಇಂಥ ಒಂದು ಛಾಯಾಚಿತ್ರ ಪ್ರದರ್ಶನದ ಅಗತ್ಯ ಇತ್ತು. ಮಂಗಳೂರು ಜನತೆ ಏನಿದೆ ಅಂತ ಹೇಳಿದರೆ ತುಂಬ ಜನರಿಗೆ ಇಂಥ ಒಂದು ಛಾಯಾಚಿತ್ರ ಅಗತ್ಯ ಇತ್ತು. ಇದನ್ನು ನಾವು ಯಾವತ್ತೂ ವೆಯ್ಟ್ ಮಾಡಿದೆ. ನಾನೊಬ್ಬ ಛಾಯಾಗ್ರಾಹಕನಾಗಿ ಇಂಥ ಒಂದು ಎಕ್ಸಿಬಿಷನ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಬಟ್ ಇದನ್ನು ನನ್ನ ಮಿತ್ರ ವಿವೇಕ್ ಗೌಡ ಅವರು ಸಾರ್ಥಕಗೊಳಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಅವರಿಗೆ ಧನ್ಯವಾದಗಳು. ಇಷ್ಟೇ ಅಲ್ಲ ಅಂತ ಹೇಳಿದರೆ ಅದಕ್ಕಿಂತ ಮಿಗಿಲಾಗಿ ಇವರ ವಿಭಿನ್ನತೆ ವಿಶೇಷತೆ ಏನಂತ ಹೇಳಿದ್ವಿ ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ ಪ್ರತಿ ಒಂದು ಚಿತ್ರಗಳು ಕೂಡ ಒಂದು ಕಥೆಯನ್ನು ಹೇಳ್ತಾ ಇತ್ತು. ಪ್ರತಿ ಒಂದು ಫೋಟೋ ನೋಡಿ ಮತ್ತೊಂದು ಫೋಟೋ ನೋಡುವಾಗ ನಮಗೆ ಅದರಲ್ಲಿ ತುಂಬ ಕಥೆಗಳು ನಮಗೆ ಭಾಸ ಆಗ್ತಿತ್ತು. ಅಂದರೆ ಪ್ರತಿ ಫೋಟೋಗಳಲ್ಲಿ ಕೂಡ ಪ್ರತಿ ಫೋಟೋಗಳಲ್ಲಿ ಕೂಡ ಒಂದೊಂದು ಕಥೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಇಷ್ಟೇ ಅಲ್ಲದೆ ವಿವಿಧ ಆಯಾಮಗಳಲ್ಲಿ ಫೋಟೋಗ್ರಫಿ ಮಾಡೋದು ವಿವೇಕ್ ಗೌಡ ಅವರದ್ದು ಒಂದು ವಿಭಿನ್ನತೆ ಮತ್ತು ವಿಶೇಷತೆ. ಇಲ್ಲಿ ಸ್ಟೋರೀಸ್ ಬಿಹೈಂಡ್ ದಿ ಲೆನ್ಸ್
ಅನ್ನುವ ಒಂದು ವಿಶೇಷ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದು ತಿಳಿದು ಅದನ್ನು ನೋಡಲಿಕ್ಕೆ ಬಂದೆ. ಆಯ್ದ ಅತ್ಯುತ್ತಮ ಛಾಯಾಚಿತ್ರಗಳನ್ನು ಅವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಫೋಟೋಗ್ರಫಿ ಮತ್ತು ವರ್ಣಚಿತ್ರ ಇವೆರಡು ಬೇರೆ ಬೇರೆ ಅಲ್ಲ, ಅಭಿನ್ನ, ಅವು ಒಂದೇ ಅಂತನ್ನುವುದು ವಿವೇಕ ಗೌಡ ಅವರ ಛಾಯಾಚಿತ್ರಗಳನ್ನು ನೋಡಿದಾಗ ಕಂಡುಬರುವ ಒಂದು ಪ್ರಮುಖ ಅಂಶ. ಛಾಯಾಚಿತ್ರಗಳಲ್ಲಿ ಆ ಕ್ಷಣದ ಕ್ಯಾಪ್ಚರಿಂಗ್, ಅಂದರೆ ಆ ಕಲಾ ನೋಟದಿಂದ ನೋಡುವ ಛಾಯಾಚಿತ್ರಗ್ರಾಹಕನ ವಿಮರ್ಶಾತ್ಮಕ ಪ್ರಜ್ಞೆಯಿಂದ ನೋಡುವ ಆ ಒಂದು ವಿಶೇಷ ನೋಟ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿಯಾದದ್ದು. ಆ ಪರಿಣಾಮಕಾರಿ ಫೋಟೋಗ್ರಫಿಯನ್ನು ಈ ಎಕ್ಸಿಬಿಷನ್ನಲ್ಲಿ ನಾನು ಕಂಡೆ. ಕೂಡ್ಲದ ವಿವೇಕ್ ಗೌಡ ಸಿನಿಮೋಟೋಗ್ರಾಫರ್, ಫೋಟೋಗ್ರಾಫರ್ ಬೊಕ್ಕ ಉದ್ಯಮಿ ಆದುಲ್ಲೇರು. ಅರನ ವಿಡಿಯೋ ಬೊಕ್ಕ ಚಿತ್ರೊಳ ಹಿಡಿದು ಬದುಕದ ಬೇತೆ ಬೇತೆ ಮಜಲ್ದ ಸತ್ಯಾಂಶೊಳಿನ ಪತ್ತು ದೀಪನ ಶಕ್ತಿ ಉಂಟು. ಪುದರ್ ಪೊಯ್ ಫೋಟೋಗ್ರಾಫರ್ ಪನ್ಪನ ಪೆರ್ಮೆಗೆ ಸಂದದನ ವಿವೇಕ್ ಗೌಡ್ರು ವಿಡಿಯೋ ಎಡಿಟಿಂಗ್, ಸಿನಿಮೋಟೋಗ್ರಫಿ, ಸಾಕ್ಷ್ಯ ಚಿತ್ರೊಳಿನ ತಯಾರು ಮಲ್ಪನ ಬಿರ್ಸೀರು. ಮ್ಯಾನ್ಮಾರ್ ಮೀನುಗಾರರ ಬಗೆಟ್ ಅರನ ಚಿತ್ರಕಥೆಗೆ ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ 5th ಫೋಟೋಗ್ರಾಫರ್ ಆಫ್ ದ ಇಯರ್ 2020 ಪನ್ಪನ ಪ್ರಶಸ್ತಿ ಕೊಡ್ತಾನೆ. Canvas is quite very vast. He has travelled so wide and he has tried to catch the uncaught. So I think his artistic sensibilities are of the very high order, and the angle, the color combination, and I think Vivek has a passion for capturing holy festival. And what I feel is, after looking at several photographs framed here in the museum, is that Vivek has a very high caliber of capturing the very nuanced stories. ಚಿತ್ರ ಬಿಡಿಸುವಾಗ ಯಾವ ಥರ ನಾವು ಆರ್ಟ್ ವರ್ಕನ್ನು ಕೊಂಡೋಗ್ತೇವೆ, ಅದೇ ಥರ ಇವರ ಈ ಫೋಟೋಗ್ರಫಿ ಛಾಯಾಚಿತ್ರದಲ್ಲಿ ಕೂಡ ಮೂಡಿ ಬಂದಿದೆ. ಅದಕ್ಕೆ ನನಗೆ ಒಂದು ವಿಶೇಷ ಅನಿಸಿದ್ದು, ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ ನೋಡಿದ್ದೇನೆ ಈ ಥರ ಫೋಟೋಗ್ರಫಿಗೂ. പക്ഷേ ನಮ್ಮಲ್ಲಿ ಇಂಥ ಮಕ್ಕಳು, ಇಂಥ ಹುಡುಗರು ಇಲ್ಲೂ ಅಲ್ಲ ಅಂತ ನಾನೊಂದು ಯೋಚನೆ ಮಾಡಿದೆ. ಆದರೆ ಈಗ ಇದನ್ನು ಕಣ್ಣಾರೆ ಕಂಡಾಗ ನಮ್ಮಲ್ಲಿ ಕೂಡ ಒಬ್ಬ ಹುಡುಗ ಇದ್ದಾನಲ್ಲ ಅಂತ ಒಂದು ಖುಷಿಯಾಯಿತು, ತುಂಬ ಹೆಮ್ಮೆ. ಇನ್ನೂ ಅತ್ಯುತ್ತಮ ಚಿತ್ರಗಳು ನಿಮ್ಮಿಂದ ಬರಲಿ, ಟ್ರಾವೆಲ್ ಮಾಡಿ ಆದಷ್ಟು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. 2017 ಹಂಸ ಟಿವಿದು ಬೆಸ್ಟ್ ಎಡಿಟರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪಂತ್ರೊಡೆಡು ಪ್ರಶಸ್ತಿಯನ್ನು ಪಡೆದಿರು. ಲೋಕದೊರ್ಮೆಡ 6 ಫೋಟೋಗ್ರಫಿ ಪ್ರದರ್ಶನ ಕೊಡ್ತೀರು. ಈ ಛಾಯಾಚಿತ್ರ ಪ್ರದರ್ಶನ ಅಂತೂ ತುಂಬ ಅತ್ಯದ್ಭುತವಾಗಿದೆ. ಮಂಗಳೂರಿನಲ್ಲಿ ಇಷ್ಟವರೆಗೆ ಭಾಳ ವರ್ಷ ಆಯಿತು, ಒಂದು 20 ವರ್ಷ ಆಯಿತು ಯಾರೂ ಇಲ್ಲಿ ಎಕ್ಸಿಬಿಷನ್ ಅಂತೇಳಿ ಮಾಡಿರಲಿಲ್ಲ. ಬಹುಶಃ ನೀವೇ ಪ್ರಥಮ ಅಂತೇಳಿ ನನಗೆ ಕಾಣುತ್ತೆ. ನಿಮ್ಮ ಛಾಯಾಚಿತ್ರಗಳು ನೋಡಿದರೆ ನಿಮ್ಮ ಒಂದು ಫೀಲ್ಡ್ನಲ್ಲಿ ಒಂದು ಇರುವ ಇಂಟ್ರೆಸ್ಟ್ ಎಲ್ಲ ಗೊತ್ತಾಗುತ್ತೆ. ಅತ್ಯದ್ಭುತವಾಗಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪಂತ್ರೊಳೆಡು 6 ಪ್ರಶಸ್ತಿಯನ್ನು ಪಡೆದಿರು. ವಿವೇಕ್ ಗೌಡ ಬ್ಲಿಂಕ್ ಫಿಲ್ಮ್ಸ್ ಪಂಪ್ನ ಸಂಸ್ಥೆದ ಯಜಮಾನರಾದಿದ್ದು ಜಾಹೀರಾತು, ಸಾಕ್ಷ್ಯಚಿತ್ರಗಳು, ಮದ್ಮೆಲೇಸು ಇಂಚಿತ್ತಿ ಕಾರ್ಪೊರೇಟ್ ಈವೆಂಟ್ಲೆಂದಿ ಹೊಂದಿರು. ದೇಶದ ಪುದರ್ ಪೋಯಿ ಪ್ಯಾನಾಸೋನಿಕ್ ಲೂಮಿಕ್ಸ್ ಕ್ಯಾಮರ್ಲೆಗ್ ವಿವೇಕ್ ಗೌಡ ಮಾರ್ಗದರ್ಶಕರ್ಲ ಆದುಲ್ಲೇರು. ಪನ್ಪುಣವು ಪೆರ್ಮೆದ ಸಂಗತಿ ಆದುಂಡು. ಕರ್ನಾಟಕ ಸರ್ಕಾರದ ಆದೇಶದ ಮಿತ್ತ ಕೊರೋನಾ ಸೀಕ್ ಪರಡಂದ ನಂಚ ಜಾಗ್ರತೆ ವಹಿಸಿದ್ದು ಕಟೀಲ ಆಜ್ ಮೇಳೊಳೆನ ತಿರ್ಗಾಟ ಮೇಳನು ಏಪ್ರಿಲ್ 24 ಮೇ 4 ಮುಟ್ಟ ಉಂತಾವನ ನಿರ್ಧಾರದೆ ತಂದಿರು. ಕಟೀಲ ಅಮ್ಮನ ಭಕ್ತರು, ಕಟೀಲ್ ಮೇಳದ ಸೇವಾದಾರರು ಸಾಕಾರ ಕೊರಡೊಂದು ಮೇಳದ ಸಂಚಾಲಕಿಯರು ಕೇಂಡೊಂದಿರು. ಕರ್ನಾಟಕ ಸರ್ಕಾರದ ಆದೇಶದ ಮಿತ್ತು ಕೊರೋನಾ ಸೀಕನು ಪತ್ತಡಿದೀಪುನ ದಿಟ್ಟಿಡು ಕಟೀಲ್ ಆಜಿ ಮೇಳುಳೆನ ಪ್ರದರ್ಶನಲೇನು ಏಪ್ರಿಲ್ 24 ಮೇ 4 ಮುಟ್ಟ ಉಂತಾದರು. ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಭಕ್ತರು ಬೊಕ್ಕ ಕಟೀಲ್ ಮೇಳೊಳೆನ ಮಾತಾ ಸೇವಾದಾರರು ಸಾಕಾರ ಕೊರಡು ಪಂದು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಆಡಳಿತ ಸಮಿತಿ ಬೊಕ್ಕ ಯಕ್ಷಗಾನ ಮೇಳದ ಸಂಚಾಲಕಿಯರು ಅರಿನ ಪ್ರಕಟಣೆಡು ತೆರಿಪಾದರು. ರಾಜ್ಯ ತೊರ್ಮೆಡು ಕೊರೋನಾ ಸೀಕ್ ಹೆಚ್ಚೊಂದು ಪುನರ್ದಾವರ ಈ ನಿರ್ಧಾರದ ತೊಂದುಂಡು. ಇತ್ತೆ ಕುಡೂರ ಮುಖ್ಯಾಂಶಗಳು.
ಕೊರೋನಾ ಸೀಕ್ ಹೆಚ್ಚೊಂದು ನಡೆದವರ ರಾಜ್ಯಡು ರಾತ್ರಿ ಕರ್ಫ್ಯೂ ಕಟ್ಟುನಿಟ್ಟಿನ ಜಾರಿ ಕುಡ್ಲ ನಗರಡು ತಿರುಗಾಟ ನಡಪಾದಿತು ಒಂದು ಪುನಃ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಬೊಕ್ಕ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಕೊರೋನಾ ಕಾರಣ ಶಾಲೆ ಕಾಲೇಜು ನಡಪವನಿಗೆ ಸರ್ಕಾರ ತಡೆಪು ಪಾಡಲ ಆದೇಶ ಮೀರಿದನ ಕೆಲವು ಸಂಸ್ಥೆ ದೇರ್ಲಕಟ್ಟೆ ಬೊಕ್ಕ ಸುರತ್ಕಲ್ ಮುಕ್ಕದ ರೆಡ್ ಕಾಲೇಜ್ ನನಲ ನಡತೊಂದಿಪ್ಪನ ಕಾಲೇಜ್. ಕೂಡ್ಲದ ಶ್ರೀ ಕರ್ಣೀಕ ಹನುಮಂತ ದೇವಸ್ಥಾನಡು ಶ್ರೀರಾಮನವಮಿ ಉಚ್ಚಯ ಪಲ್ಲೆಂಕಿ ಬಲಿ ತೇರ್ದ ಮಿನದನ. ಉರ್ವ ಚಿಲಿಮದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಕದ್ರಿ ನವನೀತ ಶೆಟ್ಟಿ ಬರಿನ ಸಾಯಿನಾಥ ಶಿರಡಿ ಬಾಬಾ ಕನ್ನಡ ನಾಟಕ ಬುಕ್ದ ಬಿಡುಗಡೆ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿ ಪ್ಲೇ ನಮ್ಮ ಕುಡ್ಲ 24x7 ಸೋನ್ಮೇಲು.